ಕೋಸ್ಟಲ್ ವುಡ್ ನಲ್ಲಿ ಇತ್ತೀಚೆಗೆ ಭಾರಿ ಸದ್ದು ಮಾಡುತ್ತಿರುವ ಚಿತ್ರ ಅರ್ಜುನ್ ವೆಡ್ಸ್ ಅಮೃತ. ಫ್ಯಾಮಿಲಿ ಸೆಂಟಿಮೆಂಟ್ ಮ್ಯೂಸಿಕಲ್ ಪ್ರೇಮ ಕಾವ್ಯದೊಂದಿಗೆ ಮೂಡಿಬರುತ್ತಿರುವ ಈ ಚಿತ್ರ ತೆರೆ ಕಾಣಲು ಸಜ್ಜಾಗುತ್ತಿದೆ. ರಘು ಶೆಟ್ಟಿ ನಿರ್ದೇಶನದ ಅರ್ಜುನ್ ವೆಡ್ಸ್ ಅಮೃತಗೆ ಜೂನ್ 3ನೇ ವಾರದಲ್ಲಿ ಸೆನ್ಸರ್ ನಡೆಯಲಿದೆ. ಇನ್ನು ಜುಲೈ 3ನೇ ವಾರದಲ್ಲಿ ಚಿತ್ರವನ್ನು ತೆರೆಗೆ ಅಪ್ಪಳಿಸಲು ತಯಾರಿ ನಡೆಸಲಾಗಿದೆ. ವಿಶೇಷವೆಂದರೆ ಕೋಸ್ಟಲ್ ವುಡ್ನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ಖ್ಯಾತ ವಿತರಕರೊಬ್ಬರು ಅರ್ಜುನ್ ವೆಡ್ಸ್ ಅಮೃತ ಚಿತ್ರದ ವಿತರಣಾ ಹಕ್ಕನ್ನು ಪಡೆದಿದ್ದು ತುಳು ಚಿತ್ರರಂಗವೇ ಮೂಗಿನ ಮೇಲೆ ಬೆರಳಿಡುವಂತೆ ಮಾಡಿದೆ. ಚಿತ್ರದಲ್ಲಿ ಅನೂಪ್ ಸಾಗರ್, ಆರಾಧ್ಯ ಶೆಟ್ಟಿ ಜೋಡಿ ಅರ್ಜುನ್ ಮತ್ತು ಅಮೃತ ಪಾತ್ರಕ್ಕೆ ಜೀವ ತುಂಬಿದ್ದು ನವೀನ್ ಡಿಪಡಿ, ಸತೀಶ್ ಬಂದಲೆ, ಭೋಜರಾಜ್ ವಾಮಂಜೋರ್, ಅರವಿಂದ್ ಬೋಳರ್ ಸೇರಿದಂತೆ ಮತ್ತಿತರರು ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಇನ್ನು ಚಿತ್ರದ ಹಾಡಿನ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಪ್ರತಿಯೊಂದು ಹಾಡುಗಳು ಚಿತ್ರದ ಹಿರಿಮೆಯನ್ನು ಸಾರುತ್ತಿದ್ದು ಪ್ರೇಮಿಗಳು ಸೇರಿದಂತೆ ಎಲ್ಲ ವರ್ಗದ ಜನರಿಗೂ ಮುದ ನೀಡುವ ಸಂಗೀತವನ್ನು ಸುಮಾ ಎಲ್.ಎನ್. ಶಾಸ್ತ್ರಿಯವರು ನೀಡಿದ್ದಾರೆ. ಪಕ್ಕಾ ಪ್ರೇಮ ಕಾವ್ಯವಾಗಿರುವ ಅರ್ಜುನ್ ವೆಡ್ಸ್ ಅಮೃತ ಚಿತ್ರದಲ್ಲಿ ತಂದೆ ಮಗಳ ನಡುವಿನ ಸಂಬಂಧ ಮತ್ತು ಎರಡು ಹೃದಯಗಳ ನಡುವಿನ ಪ್ರೇಮಾಂಕುರವೇ ಚಿತ್ರದ ಒನ್ಲೈನ್ ಹೈಲೈಟ್ಸ್. ಇನ್ನು ಹಾಸ್ಯ, ನೋವು, ನಲಿವು ಸೇರಿದಂತೆ ಎಲ್ಲಾ ವರ್ಗದ ಜನರಿಗೂ ಇಷ್ಟವಾಗುವಂತೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಘಟನೆಗಳು ಅರ್ಜುನ್ ಮತ್ತು ಅಮೃತರ ಮದುವೆಯಲ್ಲಿ ಕಾಣಸಿಗುತ್ತದೆ. ತುಳುನಾಡಿನಾದ್ಯಂತ ಏಕಕಾಲದಲ್ಲಿ ತೆರೆ ಕಾಣುವ ಈ ಚಿತ್ರವನ್ನು ನೀವು ಒಮ್ಮೆ ಕುಟುಂಬ ಸಮೇತರಾಗಿ ಕಣ್ತುಂಬಿಕೊಂಡು ನವ ಜೋಡಿಯನ್ನು ಆಶೀರ್ವದಿಸಿ. ಇನ್ನು ಜಂಜಾಟದ ಮಧ್ಯೆ ಒಂದು ಉತ್ತಮ ಚಿತ್ರದ ನಿರೀಕ್ಷೆಯಲ್ಲಿರುವ ಪ್ರೇಕ್ಷಕರು ಅರ್ಜುನ್ ವೆಡ್ಸ್ ಅಮೃತ ಚಿತ್ರವನ್ನು ವೀಕ್ಷಿಸಲೇಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.